ನಾಡಗುಳಕೋಣೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನದ ನೂತನ ಶಿಲಾ ದೇಗುಲ ಲೋಕಾರ್ಪಣೆ, ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ, ಸಪರಿವಾರ ಶ್ರೀ ಉಮಾಮಹೇಶ್ವರ ದೇವರ ಪುನರ್ ಪ್ರತಿಷ್ಠೆ, ಮಹಾ ಅನ್ನ ಸಂತರ್ಪಣೆ, ಧಾರ್ಮಿಕ ಸಾಂಸ್ಕೃತಿಕ ವೈಭವವು ಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳ ಧರ್ಮಾಧಿಕಾರಿ ಇವರ ಶುಭಾಶೀರ್ವಾದಗಳೊಂದಿಗೆ ಮೇ 1 ರಿಂದ 4 ಸಂಭ್ರಮದಲ್ಲಿ ನಡೆಯಲಿದೆ. ವಾದ್ಯಗೋಷ್ಠಿಯೊಂದಿಗೆ ವಿವಿಧ ಕುಣಿತ ಭಜನಾ ತಂಡಗಳು, ಮಹಿಳೆಯರು ಸಮವಸ್ತ್ರದಲ್ಲಿ ಪೂರ್ಣ ಕುಂಭ ಕಳಶದೊಂದಿಗೆ ಭವ್ಯ ಮೆರವಣಿಗೆಯ ಮೂಲಕ ದೇವರ ಮೂರ್ತಿಯನ್ನು ದೇವಸ್ಥಾನಕ್ಕೆ ತರಲಾಯಿತು. ಮೇ 1 ಗುರುವಾರ ಬೆಳಿಗ್ಗೆ ಮತ್ತು ಸಂಜೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಸಾನ್ನಿಧ್ಯದಲ್ಲಿ ಸಂಪನ್ನಗೊಳ್ಳಲಿದೆ. ಮೇ 2 ಶುಕ್ರವಾರದಂದು ಗುರು ಗಣಪತಿ ಪೂಜೆ, ಪುಣ್ಯಾಹ ಒದಗುವ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ಪುನರ್ ಪ್ರತಿಷ್ಠಾ ಮಹೋತ್ಸವ, ಪ್ರತಿಷ್ಠಾಪನಾ ತತ್ವ ಹೋಮ, 24 ಪರಿಕಲಶ ಸಹಿತ ಬ್ರಹ್ಮಕಲಶ ಸ್ಥಾಪನಾ, ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ ಮತ್ತು ಸಂಜೆ ವಿವಿಧ ಧಾರ್ಮಿಕ ವಿಧಿ ನಡೆಯಲಿದೆ. ಮೇ 3 ಶನಿವಾರದಂದು ಬೆಳಿಗ್ಗೆ 4:55 ಒದಗುವ ಮೀನ ಲಗ್ನ ಸುಮುಹೂರ್ತದಲ್ಲಿ ಗಣಪತಿ ಉಮಾಮಹೇಶ್ವರ ದೇವರ ಅಷ್ಟಬಂಧ ಪುನರ್ ಪ್ರತಿಷ್ಠಾ ಮಹೋತ್ಸವ, ಜೀವಕುಂಭಾಭಿಷೇಕ, ಪ್ರಾಣ ಪ್ರತಿಷ್ಠಾಪನಾ, ತತ್ವಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ ಹೋಮ, ಕಲಶಾಭಿಷೇಕ, ಗಣಪತಿ ದೇವರ ಸನ್ನಿಧಿಯಲ್ಲಿ 24 ಪರಿಕಲಶ ಸಹಿತ ಬ್ರಹ್ಮಕಲಶ ಸ್ಥಾಪನಾ, ಸ್ಥಾಪನಾಧಿವಾಸ ಹೋಮ, ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಮಧ್ಯಾಹ್ನ ಅನ್ನ ಸಂತರ್ಪಣೆ, ಸಂಜೆ 5:30 ರಿಂದ ಪುಣ್ಯಾಹ ಉಮಾಮಹೇಶ್ವರ ಸನ್ನಿಧಿಯಲ್ಲಿ 108 ಪರಿಕಲಶ ಸಹಿತ ಬ್ರಹ್ಮಕಲಶ ಸ್ಥಾಪನಾ, ಸ್ವಪನ್ನಾಧಿವಾಸ ಹೋಮ, ನಾಗದೇವರ ಸನ್ನಿಧಿಯಲ್ಲಿ ಸ್ಥಾನ ಶುದ್ಧಿ, ಪ್ರಸಾದ ಶುದ್ಧಿ, ರಾಕ್ಷೋಗ್ನ ಹೋಮ, ವಾಸ್ತು ಪೂಜಾ ಬಲಿ, ಬಿಂಬ ಶುದ್ಧಿ ಪೂರ್ವಕ ಅಧಿವಾಸ ಪೂಜಾ, ಪ್ರತಿಷ್ಠಾಧಿವಾಸ ಹೋಮ ನಡೆಯಲಿದೆ. ಮೇ 4 ಆದಿತ್ಯವಾರದಂದು ಬೆಳಿಗ್ಗೆ 9 ಗಂಟೆಗೆ ನಾಗದೇವರ ಸನ್ನಿಧಿಯಲ್ಲಿ ಪುಣ್ಯಾಹ, ಬೆಳಿಗ್ಗೆ 9:30ಕ್ಕೆ ಮಿಥುನ ಲಗ್ನ ಸುಮುಹೂರ್ತದಲ್ಲಿ ಪುನರ್ ಪ್ರತಿಷ್ಠಾ ಮಹೋತ್ಸವ, ಜೀವಕುಂಭಾಭಿಷೇಕ, ತತ್ವಹೋಮ, 24 ಪರಿಕಲಶ ಸಹಿತ ಬ್ರಹ್ಮಕುಂಭ ಸ್ಥಾಪನಾ, ಕಲಶ ಸ್ಥಾಪನಾಧಿವಾಸ ಹೋಮ, ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಶ್ರೀ ಉಮಾಮಹೇಶ್ವರ ಸನ್ನಿಧಿಯಲ್ಲಿ ಪೂರ್ಣಾಹುತಿ ಹೋಮ, 108 ಪರಿಕಲಶ ಸಹಿತ ಬ್ರಹ್ಮಕಲಶಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ, ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ, ಸಂಜೆ ರಂಗಪೂಜೆ, ಮಹಾಪೂಜೆ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ. ಅಷ್ಟಬಂಧ ಪುನರ್ ಪ್ರತಿಷ್ಠಾ ಮಹೋತ್ಸವ, ಬ್ರಹ್ಮಕಲಶಾಭಿಷೇಕ, ಧಾರ್ಮಿಕ ವಿಧಿವಿಧಾನಗಳು ವೇದಮೂರ್ತಿ ಶ್ರೀ ರಾಜೇಶ ಹೆಬ್ಬಾರ ಪಡುಕೋಣೆ ಇವರ ನೇತೃತ್ವದಲ್ಲಿ ವೇದಮೂರ್ತಿ ಶ್ರೀ ಕೃಷ್ಣ ಅಡಿಗ ನೀಲಾವರ ಇವರ ಪ್ರಧಾನ ಆಚಾರ್ಯತ್ವದಲ್ಲಿ ನೆರವೇರಲಿದೆ. ಈ ಸಂದರ್ಭದಲ್ಲಿ ಅರ್ಚಕರಾದ ಆನಂದಮೂರ್ತಿ ಹೆಬ್ಬಾರ್, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶರತ್ ಕುಮಾರ್ ಶೆಟ್ಟಿ, ಕಾರ್ಯದರ್ಶಿ ಗುರುರಾಜ್ ಶೆಟ್ಟಿ, ಕೋಶಾಧಿಕಾರಿ ಅಶೋಕ್ ಶೆಟ್ಟಿ ಸಂಸಾಡಿ, ಸರ್ವ ಸದಸ್ಯರು ಮತ್ತು ಊರ ಪರವೂರ ಸಮಸ್ತ ಭಕ್ತಾಭಿಮಾನಿಗಳು ಉಪಸ್ಥಿತರಿದ್ದರು. ಶ್ರೀ ಪ್ರಸನ್ನ ಗಣಪತಿ ನಮೋ, ಲಕ್ಷ್ಮೀ ವೆಂಕಟರಮಣ ದೇವರು ನಮೋ. ಹಾಗೆ ಇಲ್ಲಿ ಇವತ್ತಿನ ದಿನ ಒಂದು ವಿಶೇಷ ದಿನವಾಗಿರ್ತದೆ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತದೆ. ನಮ್ಮ ಗ್ರಾಮಸ್ಥರು ಹಾಗೂ ಗ್ರಾಮದ ಎಲ್ಲ ಪ್ರಮುಖರು ಎಲ್ಲ ಸೇರಿಕೊಂಡು ಈ ಒಂದು ಜೀರ್ಣೋದ್ಧಾರ ಕಾರ್ಯವನ್ನು ನೆರವೇರಿಸಲು ಸಹಕರಿಸುವವರಿಗೆ ಮೊದಲಾಗಿ ಸ್ವಾಗತಿಸುತ್ತಾ ಹಾಗೆ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಲು ಸಂತೋಷದಿಂದ ಇಷ್ಟಪಡ್ತೇನೆ. ಹಾಗೆ ಅದರ ಜೊತೆಗೆ ಇವತ್ತಿನ ಅದ್ಧೂರಿಯ ಸ್ವಾಗತದೊಂದಿಗೆ ನಮ್ಮ ದೇವರ ಮೂರ್ತಿಗಳನ್ನು ನಾವು ಕಾರ್ಕಳದಿಂದ ಇಲ್ಲಿಯ ತನಕ ವಿಶೇಷವಾದ, ನಾನು ಇಷ್ಟೊಂದು ಜನ ಸೇರಿಕೊಂಡು ಇದರಲ್ಲಿ ನಮ್ಮಲ್ಲಿ ಕೈ ಜೋಡಿಸಿಕೊಳ್ಳುತ್ತಾರೆ ಅನಿಸಿಕೊಂಡಿದ್ದಿಲ್ಲ. ಹಾಗೆಯೇ ಮುಂದಿನದೆಲ್ಲ ನಡೀತಕ್ಕಂಥ ಜೀರ್ಣೋದ್ಧಾರ ಕಾರ್ಯಗಳಿಗೂ ಹಾಗೂ ಅಷ್ಟಬಂಧ ಬ್ರಹ್ಮಕಲಶೋತ್ಸವಕ್ಕೂ ಕೂಡ
ಜನರು ನಮ್ಮೊಂದಿಗೆ ಕೈ ಜೋಡಿಸಿ ಈ ಲೋಕಾರ್ಪಣೆಗೊಳ್ಳುತ್ತಿರುವ ಈ ಒಂದು ಶಿಲಾಮಯ ದೇವಸ್ಥಾನದ ಈ ಕಾರ್ಯದಲ್ಲಿ ಯಶಸ್ವಿಯಾಗಿ ನಾವೆಲ್ಲ ಮಾಡಿ ಅದರ ಸಮೃದ್ಧಿಯ ನೆಮ್ಮದಿಯ ಬದುಕನ್ನು ಸಮಾಜಕ್ಕೆ ಸಿಗುವಂತಾಗಲಿ, ಸಮಾಜವನ್ನು ಇನ್ನೂ ನಾವು ಎಲ್ಲ ಒಂದುಗೂಡಿ ಬಾಳುವಂತಾಗಲಿ ಎಂದು ಹೇಳುತ್ತಾ ತಮಗೆ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಇವತ್ತು ಉಮಾಮಹೇಶ್ವರ ದೇವಸ್ಥಾನ ಗುಳ್ಕೋಣು ಇಲ್ಲಿ ಭವ್ಯ ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ವಿಗ್ರಹ ಮೂರ್ತಿಯನ್ನು ಮೆರವಣಿಗೆ ಮೂಲಕ ಇವತ್ತು ದೇವಸ್ಥಾನಕ್ಕೆ ತಂದು ಜಲದಲ್ಲಿ ಸಂಪನ್ನ ಮಾಡಿದ್ದೇವೆ. ಇನ್ನು ಮೇ 1, 2, 3 ಮತ್ತು 4ನೇ ತಾರೀಕು ಇಲ್ಲಿ ಪುನರ್ಪ್ರತಿಷ್ಠೆ ಕಾರ್ಯಕ್ರಮ ಮತ್ತು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಊರಿನ ಸರ್ವ ಭಕ್ತರು ಎಲ್ಲರೂ ಇದರಲ್ಲಿ ಸಹಕಾರ ಕೊಟ್ಟು ಊರಿನ ದೇವಸ್ಥಾನದ ಪುನರ್ಪ್ರತಿಷ್ಠೆಯನ್ನು ಭಾಳ ವಿಜೃಂಭಣೆಯಿಂದ ನಡೆಸಿಕೊಡಬೇಕಾಗಿ ಸದ್ಭಕ್ತರಲ್ಲಿ ಕೇಳಿಕೊಳ್ಳುತ್ತೇನೆ. ಉಮಾಮಹೇಶ್ವರ ದೇವರು ಹಾಗೂ ಪರಿವಾರ ದೇವರ ಜೀರ್ಣೋದ್ಧಾರ ಕಾರ್ಯ ಹಾಗೂ ಬ್ರಹ್ಮಕಲಶೋತ್ಸವಕ್ಕೆ ಇದೇ ತಾರೀಕು 29ನೇ ತಾರೀಕಿನಂದು ಹಸಿರು ಹೊರೆ ಕಾಣಿಕೆಯನ್ನು ಎಲ್ಲ ತರುವರು ತಂದು ಸೋನಾ ಮಸೂರಿ ಅಕ್ಕಿ ಹಾಗೂ ತುಪ್ಪ ಹಾಗೆ ಹಸಿ ತರಕಾರಿಗಳನ್ನು ಕೊಡಬಹುದೆಂದು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಅದರ ಜೊತೆಗೆ 1, 2, 3, 4ನೇ ತಾರೀಕಿಗೆ ನಡೆಯತಕ್ಕಂಥ ಎಲ್ಲ ಧಾರ್ಮಿಕ ವಿಧಿವಿಧಾನಗಳಲ್ಲಿ ನಾವಾಗೇ ಭಾಗವಹಿಸಿ ಹಾಗೆ ಸುಬ್ರಹ್ಮಣ್ಯ ಮಠಾಧೀಶರು ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಕೂಡ ಆಗಮಿಸಿದ್ದಾರೆ. ಅವರು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಅವರ ಅನುಗ್ರಹ ಅವರ ಆಶೀರ್ವಾದವನ್ನು ಪಡೆಯಲು ಕೂಡ ನಾವೆಲ್ಲರೂ ಒಂದು ಜೊತೆಗೂಡಿ ಆಗ ಉಮಾಮಹೇಶ್ವರನ ಕರುಣೆಗೆ ಪಾತ್ರರಾಗಿ ನಮ್ಮ ಜೀವನದ ಸಮೃದ್ಧಿಯನ್ನು ನಾವು ಬಳಸಿಕೊಳ್ಳೋಣ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೆಪಿ ಬಡಾಕೆರೆ, V4 ನ್ಯೂಸ್, ಬೈಂದೂರು.